ಕೊರಟಗೆರೆ ಪಟ್ಟಣದ ತಾಲೂಕು ದಂಡಾಧಿಕಾರಿಗಳ ಆಡಳಿತ ಸೌಧದ ನ್ಯಾಯಾಲಯದ ಸಭಾಂಗಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಆಚರಣಾ ಪೂರ್ವಭಾವಿ ಸಭೆಯು ತಹಶೀಲ್ದಾರ್ ನಹಿದಾ ಜಂಜಂ ರವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕಿನ ಕನ್ನಡ ಪರ ಸಂಘಟನೆಗಳ ಎಲ್ಲ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಯಾವುದೇ ಅಡಚಣೆ ಇಲ್ಲದೆ ಯಶಸ್ವಿಯಾಗಿ ನಡೆಯಬೇಕೆಂದು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನ ಮಾಡಲಾಯಿತು. ಇನ್ನು ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾಡು ನುಡಿ ಜಲ ಭಾಷೆಯ ವಿಚಾರವಾಗಿ ಹೆಚ್ಚಿನ ಹೋರಾಟ ಮಾಡಿದ ಅಪ್ಪಟ ಕನ್ನಡ ಪರ ಹೋರಾಟಗಾರರಿಗೆ, ರಂಗಭೂಮಿ ಕಲಾವಿದರಿಗೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸೇವಕರಿಗೆ, ಸಾಮಾಜಿಕ ಹೋರಾಟಗಾರರಿಗೆ, ಸಮಾಜ ಸೇವಕರಿಗೆ, ಅಪ್ಪಟ ಕನ್ನಡ ಶಿಕ್ಷಕರಿಗೆ, ಕನ್ನಡದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಒಳಗೊಂಡ ಮಾಧ್ಯಮ ಕ್ಷೇತ್ರದ ಪತ್ರಕರ್ತರಿಗೆ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದೆಂದು ತಹಶೀಲ್ದಾರ್ ನಹಿದಾ ಜಂಜಂ ಈ ಸಂದರ್ಭದಲ್ಲಿ ಎಲ್ಲರ ಒಪ್ಪಿಗೆಯಂತೆ ತಿಳಿಸಿದರು. ಸಮಾಜ ಸೇವೆ ಅಥವಾ ಸಾಮಾಜಿಕ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಸಾಹಿತ್ಯ, ಮಾಧ್ಯಮ, ಕ್ರೀಡೆ, ಕನ್ನಡ ಶಿಕ್ಷಕರು ಇದಾಯಿತು. ಪ್ರಶಸ್ತಿ ಅದು ಕಮಿಟಿ ಡಿಸೈಡ್ ಮಾಡ್ಕೊಂಡು ಚಂದರ್ ಪ್ರಶಸ್ತಿ ಅದ್ರ ಬಗ್ಗೆ ಮತ್ತೆ ಬೇಡ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಲು ಆಯ್ಕೆ ಸಮಿತಿ ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸತಿ ಹೇಳಿದ್ರೆ ಅರುಣ್ ಗೊತ್ತಿದೆ ಅಲ್ವಾ? ಆಯ್ಕೆ ಸಮಿತಿಗೆ ಏನಾದ್ರು ಸ್ವಲ್ಪ ಕೆಲಸ ಕೊಡೋಣ. ಸುಮ್ಮನೆ ಅವ್ರು ಆರಾಮ ಕೂತ್ಕೊಂಡು ಬಂದಿರೋರಿಗೆಲ್ಲ ಒಪ್ಪಿಗೆ ಕೊಡೋದಿಲ್ಲ. ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಡ್ಬೇಕು. ಕನ್ನಡ ಯಾರು ಸಾಹಿತ್ಯದಲ್ಲಿ ಆಗಿರ್ಲಿ, ಕಲೆಯಲ್ಲಾಗಿರ್ಲಿ, ರಂಗಭೂಮಿಯಲ್ಲಾಗಿರ್ಲಿ, ಅಥವಾ ಕನ್ನಡ ಪರ ಸಾಹಿತ್ಯ ಹೋರಾಟ ಮಾಡಿರೋರಾಗಿರ್ಲಿ, ಕನ್ನಡ ಭಾಷೆ ಹೋರಾಟ ಮಾಡಿರೋರಾಗಿರ್ಲಿ, ಅವರು ಫಸ್ಟ್ ಒತ್ತು ಕೊಡ್ಬೇಕು. ಈಗ ಬೇರೆ ಎಲ್ಲರೂ ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಕೊಡ್ಬೋದು. ಈಗ ನಾನೇನ್ ಹೇಳಿದೆ, ಅವ್ರಿಗೆ ಮಾತ್ರ ನಾವು ಇಂಡಿಪೆಂಡೆನ್ಸ್ ರಿಪಬ್ಲಿಕ್ ಆಗಿ ಬಂದಾಗ ಅವ್ರು ಕನ್ನಡ ರಾಜ್ಯೋತ್ಸವದಲ್ಲಿ ಕೊಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಸ್ಕ್ರೀನ್ ಆಗ್ತಾರೆ. ಅದಕ್ಕೋಸ್ಕರ ಏನು ಅರಿವನ್ನು ಕನ್ನಡ ವೇಸ್ಟ್ ನನ್ನ ಬ್ಯಾರೆ ಕೊಡಲ್ಲ. ಯಾರು ಕನ್ನಡ ಪರವಾಗಿ ಕೆಲಸ ಮಾಡಿದ್ರೆ ಅದೇ ವೇಷದಲ್ಲಿ ಪ್ರಶಸ್ತಿ ಕೊಡೋದು. ಬೇಕಾದ್ರೆ ಇನ್ನೇ ಮಾಡ್ಕೊಂಡು ಬಂದಿರೋದು ಅಷ್ಟೇ. ಸರ್ಕಾರಿ ನೌಕರು ಯಾವ ನೌಕರು ಕೊಟ್ಟಿಲ್ಲ, ಕೊಟ್ಟಿರೋದೇ ವೇಸ್ಟ್ ಬಿಡಬೇಕು. ಅದು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ರೆ ಕೊಡ್ತೀವಿ. ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡೋದು. ಇಲ್ಲ ಆಗದೇ ಇಲ್ಲ ಇನ್ನೇನು ಅಷ್ಟೇ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ವಿವಿಧ ಸಾಂಸ್ಕೃತಿಕ, ಜಾನಪದ ಕಲಾ ತಂಡಗಳ ಮತ್ತು ಶಾಲಾ ಕಾಲೇಜು ಮಕ್ಕಳಿಂದ ಸ್ತಬ್ಧ ಚಿತ್ರಗಳ ಪ್ರದರ್ಶನಗಳೊಂದಿಗೆ ಮೆರವಣಿಗೆಯ ಮೂಲಕ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನಕ್ಕೆ ತೆರಳಿ ಕಾರ್ಯಕ್ರಮಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು. ರಾಜ್ಯೋತ್ಸವ ಪ್ರಶಸ್ತಿಯ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದೊಡ್ಡಸಿದ್ದಯ್ಯ ಮತ್ತು ಕೆಲವು ಇಲಾಖೆಗಳ ಅಧಿಕಾರಿಗಳನ್ನು ಒಳಗೊಂಡಂತೆ ಪತ್ರಕರ್ತರು ಮತ್ತು ಕನ್ನಡ ಪರ ಹೋರಾಟಗಾರರು ಈ ಆಯ್ಕೆ ಸಮಿತಿಯಲ್ಲಿ ಇರುತ್ತಾರೆ. ಆಯ್ಕೆ ಸಮಿತಿಯ ಅಂತಿಮ ತೀರ್ಮಾನವೇ ಎಲ್ಲರ ತೀರ್ಮಾನವಾಗಿರುತ್ತದೆ. ದಿನಾಂಕ 28/10/2022 ಸಂಜೆ 5:30 ಕಾಲಾವಕಾಶವಿದ್ದು, ಆಸಕ್ತಿಯುಳ್ಳ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರು ರಾಜ್ಯೋತ್ಸವ ಪ್ರಶಸ್ತಿಗೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ತಾಲೂಕು ಪಂಚಾಯಿತಿಯ ಕಚೇರಿಗೆ ಸಲ್ಲಿಸಬಹುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ತೀರ್ಮಾನ ಆಯಿತು. ಇದು 28ನೇ ತಾರೀಕು, ಈ ತಿಂಗಳ 28ನೇ ತಾರೀಕು 5:00 ಅರ್ಜಿಗೆ ಕೊನೆಯ ಟೈಮು ಮತ್ತೆ ದಿನಾಂಕ ಆಗುತ್ತೆ. ಯಾರ್ಯಾರು ಅರ್ಜಿ ಹಾಕ್ತಾ ಇದ್ದೀರಾ, ಅರ್ಜಿ ಜೊತೆಗೆ ಪೂರಕವಾದ ದಾಖಲೆ, ಕ್ಲಿಯರ್ ಆಗಿ ದಾಖಲೆ ಇರಬೇಕು. ಸುಮ್ಮನೆ ಅರ್ಜಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಹಾಕೋದಲ್ಲ, ಅರ್ಜಿ ಜೊತೆಗೆ ದಾಖಲೆಗಳು ಇರಬೇಕು. ಆಮೇಲೆ 28ನೇ ತಾರೀಕು, ಈ ತಿಂಗಳು 28ನೇ ತಾರೀಕು ಕೊನೆಯ ದಿನಾಂಕ ಅರ್ಜಿ ಇದಕ್ಕೆ. 29ನೇ ತಾರೀಕು ಸಭೆ ನಡೆಯುತ್ತೆ. 29ನೇ ತಾರೀಕು 11 ಗಂಟೆಗೆ ಅಂತ ಹೇಳಿದ್ದಾರೆ. 11 ಗಂಟೆಗೆ ಸಭೆ ನಡೆಯುತ್ತೆ. ಆಮೇಲೆ ಅರ್ಜಿ ಎಲ್ಲಿ ಕೊಡಬೇಕು? ಇಒ ಆಫೀಸಲ್ಲಿ, ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯಲ್ಲಿ ಸೆಪರೇಟ್ ಅವರು ಒಂದು ಕೌಂಟರ್ ಮಾಡಿರ್ತಾರೆ. ಅಲ್ಲಿ ಎಲ್ಲರೂ ಅರ್ಜಿ ಅಲ್ಲಿ ಹಾಕಬೇಕು. ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿರ್ತಾರೆ, ಅದರಲ್ಲಿ ಅರ್ಜಿ ಕೊಡಬೇಕು. ದಾಖಲಾತಿಗಳು ಅಂತ ಹೇಳಿ ಏನು ದಾಖಲಾತಿಗಳು ಆಯ್ಕೆಯಾಗಿರುವ ಕ್ಷೇತ್ರಗಳು: ಕೃಷಿ, ರಂಗಭೂಮಿ, ಸಮಾಜ ಸೇವೆ ಅಥವಾ ಸಾಮಾಜಿಕ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಸಾಹಿತ್ಯ, ಮಾಧ್ಯಮ, ಕ್ರೀಡೆ, ಸರ್ಕಾರಿ ನೌಕರರು. ತಗೊಂಡ್ಬೇಡ್ರಿ,
ಅಥವಾ ಅಲ್ಲಿ ಕೊಡ್ತೀವಿ ತಗೋಬೇಡ್ರಿ ಅಂತ ಅನ್ನೋದು ಸಾಧ್ಯ ಇಲ್ಲ. ಈಗ ಅಲ್ಲೇ ಏನಾಯ್ತು ನಾವು ಅದು ಸರ್ವೋತ್ತಮ ಪ್ರಶಸ್ತಿ ಕೊಡ್ತೀವಿ, ಅಲ್ಲಿ ಬಿಡಿ ಎಲ್ಲ ಸರ್ಕಾರಿ ನೌಕರಿಗೂ ಕೊಡ್ತೀವಿ. ಅದು ಮಾಡ್ಕೊಂತ ಅದು 3 ವರ್ಷದಿಂದ ಕೊಟ್ಟಿಲ್ಲ. ಯಾಕೆ ನಾವು ಈ ಕನ್ನಡ ಹೋರಾಟಗಾರರು ಮತ್ತೆ ಸಾಹಿತ್ಯಗಳು ರಂಗಭೂಮಿಗೆ ಅಷ್ಟೇ ಕೊಡೋದು. ಗಣರಾಜ್ಯೋತ್ಸವ ನಾವು ಯಾರು ಬರೋಕ್ಕಾಗಲ್ಲ. ನನಗೆ ಒಬ್ಬರು ನಾವ್ ಹೇಳ್ತಿರೋದು ಇನ್ನು ಕನ್ನಡ ಸಾರ್ವಜನಿಕವಾಗಿ ಏನೈತೆ ಅದಕ್ಕೆ ಏನು ಎಲಿಜಿಬಲ್ ಇರ್ತಾರೆ ಅವ್ರು ಕೂಡ ಕೊಡ್ತೀವಿ ಅಂತ ಹೇಳ್ತೀವಿ. ಅದೇ ನಾವು ನೋಡೋಣ, ನಿಮ್ಗೆ ಆದ್ಮೇಲೆ ಹೋಗಿದ್ದಲ್ಲ 25 ಮಾಡ್ಕೊಳ್ಳಿ. ನೋಡಿದ್ವಿ. ಮತ್ತೆ ಅಲ್ಲಿ ಒಂದು 4 ಕಡೆ ನೋಡಿದ್ವಿ. 4 ಕಡೆ ನೋಡಿದ್ವಿ. ಅದಕ್ಕೆ ನಾನೇ ಹೋಗಿದ್ದೆ. ಅದಕ್ಕೆ ಒಂದು ಜಾಗ ಮಾತ್ರ ಅದು ಮುಂಚೆನೇ ಮಧ್ಯದಲ್ಲಿ ಈಗಾಗಲೇ ನಮಗೆ 20 ರೂಪಾಯಿ ಅಂತ ಅವರು ರೆಫರ್ ಮಾಡಿ ಕಳಿಸಿದ್ರು. ಅದ್ರ ಪಕ್ಕನೇ ವಾಲ್ಮೀಕಿ ಭವನ ಇತ್ತು. ವಾಲ್ಮೀಕಿ ಭವನದ ಜಾಗನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅದು ಬಂಡೆ ಸಿಕ್ಕಿರೋದ್ರಿಂದ ಅವರು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರು. ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಈಗ ವಾಲ್ಮೀಕಿ ಭವನ ಮತ್ತೆ ಕನ್ನಡ ಭವನಕ್ಕೆ ಏನು 20% ಮಂಜೂರು ಮಾಡಿದ್ವಿ, ಎರಡನ್ನೂ ಮರ್ಜ್ ಮಾಡ್ಕೊಡಿ. ಕೆಳಗಡೆ ಬರೋದ್ರಲ್ಲಿ ಸ್ವಲ್ಪ ಮಂಡಿ ಅಂತ ಜಾಗ ಸಿಗ್ತದೆ. ಬಂಡೆ ಇರೋದು ಬೇಕಾದ್ರೆ ಆಟೆಗಿರಿ ಅಷ್ಟೇ ಒತ್ತು ಕೊಡ್ತಾರೆ, ಅದನ್ನೇ ಯೂಸ್ ಮಾಡಬೇಕಾಗಲ್ಲ. ಹಾಗಾಗಿ ಪೂರ್ತಿ 1 ಎಕರೆ ಜಾಗನ ಕನ್ನಡ ಭವನ ಕೊಡಿ ಅಂತ ನಾನು ಕೇಳಿದ್ದೇನೆ. ಅದನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳ್ಬೋದು. ಡಿಕ್ಲೇರ್ ಆದ್ರೆ ಒಳ್ಳೇದು. ಅಲ್ಲ 20 ಗುಂಟೆ ಆಲ್ರೆಡಿ ಇದೆ. 20 ಗುಂಟೆ ಆಲ್ರೆಡಿ ಇದೆ. ಅರ್ಧ ಎಕರೆ ಇದೆ. ಇನ್ನು ಅಲ್ಲಿ ಕಲ್ಕೊಂಡೆ ಇದೆ. ಡೆವಲಪ್ ಮಾಡೋಕ್ಕಾಗಲ್ಲ ಅಂತ ಲೆವೆಲ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಕೆಳಗಡೆ ಇನ್ನೊಂದು 4 ಎಕರೆ 20 ಗುಂಟೆ ಕಾಲೇಜ್ ಸಿಗ್ತದೆ. ಇದ್ರ ಜೊತೆಗೆ ಮಣ್ಣಿನ ಬಂಡೆ